ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರುವಂತಹ ಒಂದು ಈ ಕಟ್ಟೆ ಬಹಳ ವಿಶೇಷವಾಗಿ ನಮಗೆ ಕಂಗೊಳಿಸ್ತಾ ಇದೆ. ಯಾಕೆಂತಂದರೆ ಈ ಕಟ್ಟೆಗೆ 100 ವರ್ಷ ಪೂರೈಸಿದೆ ಈ ಕಟ್ಟೆ ಅಂತ ಹೇಳ್ಬೋದು. ಈ ಕಟ್ಟೆ ಸುಮಾರು 120 ವರ್ಷಗಳ ಹಿಂದಿನದ್ದು. ಯಾಕೆಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ 1908ನೇ ಇಸವಿಯಲ್ಲಿ ತಿಲಕ ಸಂವತ್ಸರ ಏಪ್ರಿಲ್ ತಿಂಗಳಲ್ಲಿ ಈ ಕಟ್ಟೆಯನ್ನು ಪುತ್ತೂರು ಕಂಡನಾಯಕನು ಕಟ್ಟಿಸಿ ವರ್ಷಂ ಪ್ರತಿ ಮೇಷ ಸಂಕ್ರಮಣ ಸೌರಮಾನ ಯುಗಾದಿ ದಿನ ರಾತ್ರಿ ಸೇವೆ ನಡೆಸಿ ಗಂಧ ಪ್ರಸಾದ ಬ್ರಾಹ್ಮಣರಿಂದಲೇ ಆಶೀರ್ವಾದ ಪಡೆಯಲಾಗಿತ್ತು ಅನ್ನುವಂಥದ್ದನ್ನು ಬರೆದಿದ್ದಾರೆ. ಅದರ ಜೊತೆಗೆ ಮೇಲ್ಭಾಗದಲ್ಲೊಂದು ನಾವೇನು ಮಹತೋಭಾರ ಅಂತ ಹೇಳಿ ಕರಿತೀವಿ, ದೇವಸ್ಥಾನದ ಮಹತೋಭಾರ ಪುತ್ತೂರು ಮಹಾಲಿಂಗೇಶ್ವರ ಅನ್ನುವಂಥದ್ದು, ಆ ಮಹತ್ತನ್ನು ಬರೆದಿರುವಂಥ ರೀತಿ ನಿಮಗೆ ಕಾಣ್ತಾ ಇದೆ. ಮಾಕ್ಕೆ ಹಾ ಅಡಿಯೊತ್ತನ್ನು ಕೊಟ್ಟು ಬರೆದಿದ್ದಾರೆ. ಮಹತೋಭಾರ ಅಂತ ಇವತ್ತು ನಾವೇನು ಕರಿತೀವಿ ಅದಕ್ಕೆ ಮಾಕ್ಕೆ ಹಾ ಅಡಿಯೊತ್ತು ಅದನ್ನು ಕೊಟ್ಟು ಭಾರ ಅಂತ ಬರ್ತಿದ್ದಾರೆ. ಈ ಒಂದು ಇತಿಹಾಸ ಏನಿರಬಹುದು ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಮ್ಮ ಜೊತೆಗೆ ಜಗನ್ನಿವಾಸ ರಾವ್ ಇದ್ದಾರೆ. ಸರ್, ಈ ಕಟ್ಟೆಯ ವಿಶೇಷತೆ ಏನು? ಈ ಕಟ್ಟೆಯನ್ನು ನಾವು ಕಂಡನಾಯಕನ ಕಟ್ಟೆ ಅಂತ ಹೇಳುವಂಥದ್ದು. ಕಂಡನಾಯಕ ಅಂತ ಹೇಳುವ ಒಬ್ಬ ಅದನ್ನು ಕಟ್ಟಿಸಿದ್ದಾರೆ ಹೇಳಿದರೆ, ಇದು ದೇವಾಲಯದ ಆಗ್ನೇಯ ಭಾಗದಲ್ಲಿದೆ. ಇದು ಉತ್ತರ ಮುಖವಾಗಿರುವಂಥ ಕಟ್ಟೆ. ಇಲ್ಲಿ ದೇವರ ಉತ್ಸವ, ದೇವರ ಬಳಿ ಯಾವಾಗ ನಾವು ಹೊರಗಿನ ರಾಜಾಂಗಣಕ್ಕೆ ಬರ್ತದೆ ಆ ದಿನಗಳಲ್ಲೆಲ್ಲ ಇಲ್ಲಿ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾನೆ. ಹಾಗೆ ಶತಮಾನವನ್ನು ಕಂಡಂಥ ಕಟ್ಟೆ. ಅದರಲ್ಲಿ 2 ಇಸವಿಯನ್ನು ನಾವು ಕಾಣ್ತೇವೆ, ಒಂದು 1908 ಮತ್ತೊಂದು 1939. ಪ್ರಾಯಶಃ ಹೀಗಿರ್ಬೋದು ಅಂತ ಹೇಳಿದರೆ, ಇದಕ್ಕೆ ನಿರ್ಮಾಣವಾದ ವರ್ಷ ಕೀಲಕ ನಾಮ ಸಂವತ್ಸರ 1908. ಆನಂತರ ಅದನ್ನೇನೋ ಜೀರ್ಣೋದ್ಧಾರ ಮಾಡಿ 1934ನೇ ಇಸವಿಯಲ್ಲಿ ಈ ರೀತಿಯ ಒಂದು ಫಲಕವನ್ನು ಹಾಕಲಾಯಿತು ಅಂತೇಳಿ ನಾವು ನಂಬಬಹುದು. ಹಾಗೆ ಪ್ರತಿ ಉತ್ಸವ ಈ ರಾಜಾಂಗಣ ನಡೆಯುವ ಸಂದರ್ಭದಲ್ಲಿ ಈ ಕಟ್ಟೆಯಲ್ಲಿ ದೇವರು ಕೂತ್ಕೊಳ್ತಾರೆ. ಹಾಗೆ ಅದರಲ್ಲಿ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಮಹತ್ ಅಂತೇಳಿ ಒಂದು ಸಣ್ಣ ಒಂದು ವರ್ಡಿನಲ್ಲಿ ಅದರಲ್ಲಿ ವಿವರಿಸಿದ್ದಾರೆ, ಮಹತ್ ಅಂತೇಳಿ. ಇದು ನಿಜಕ್ಕೂ ವಿಶೇಷ. ಯಾಕೆಂತಂದರೆ ಸುಮಾರು 100 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ ಒಂದು ಕಟ್ಟೆ ನಾವು ಕಾಣ್ತಾ ಇದ್ದೇವೆ. ಈ ಕಟ್ಟೆಯಲ್ಲಿ ಈಗಲೂ ಕೂಡ ಪೂಜೆ ಅಥವಾ ದೇವರನ್ನು ಕೂರಿಸುವಂಥ ಕೈಂಕರ್ಯಗಳು ನಡೀತಾ ಇದೆ. ಈ ಒಂದು ದೇವಸ್ಥಾನಕ್ಕೆ ಒಂದು ವಿಶೇಷವಂತ ಮೆರುಗನ್ನು ನೀಡುವಂಥದ್ದು. ಜೊತೆಗೆ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಇಂತಹದೊಂದು ಶಾಸನಗಳು ನಾವು ಬೇರೆ ಸ್ಟೋರಿಯಲ್ಲಿ ನೋಡಿದ್ದೇವೆ. ಶಾಸನಗಳನ್ನು ಹೇಗೆ ಇರಿಸಲಾಗಿದೆ, ಅದನ್ನು ಸಂರಕ್ಷಿಸಲಾಗಿದೆ. ಅದರ ಜೊತೆಗೆ ಈ ಕಟ್ಟೆಯನ್ನು ಕೂಡ ಅದೇ ರೀತಿಯಾಗಿ ಸಂರಕ್ಷಿಸಲಾಗಿದೆ. ಜೊತೆಗೆ ಪುಷ್ಕರಣಿ ಕೆರೆಯನ್ನು ಸಂರಕ್ಷಿಸಿರುವಂಥದ್ದು ಎಲ್ಲವನ್ನೂ ಕೂಡ ಬಹಳ ಯೋಜನಾಬದ್ಧವಾಗಿ ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ತೊಂಡಲಿ, ಸುದ್ದಿ ನ್ಯೂಸ್, ಪುತ್ತೂರು.